ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜನವರಿ 12ರಂದು 7,710 ಪ್ರಯಾಣಿಕರ ಆಗಮನ ಮತ್ತು ನಿರ್ಗಮನವಾಗಿದ್ದು ವಿಮಾನ ನಿಲ್ದಾಣದ ಕಮರ್ಷಿಯಲ್ ಕಾರ್ಯಾಚರಣೆ ಆರಂಭವಾದ ದಿನ ಅಂದರೆ 2020ರ ಅಕ್ಟೋಬರ್ 31ರ ಬಳಿಕ ಇದು ಅತಿ ಹೆಚ್ಚು ಸಂಖ್ಯೆಯ ಪ್ರಯಾಣಿಕರ ನಿರ್ವಹಣೆಯಾಗಿದೆ. ಈ ಪ್ರಯಾಣಿಕರಲ್ಲಿ 7,613 ಮಂದಿ ವಯಸ್ಕರು ಮತ್ತು 97 ಮಂದಿ ಶಿಶುಗಳು ಸೇರಿದ್ದಾರೆ. ಒಟ್ಟು 49 ಏರ್ ಟ್ರಾಫಿಕ್ ಮೂವ್ಮೆಂಟ್ಗಳ ಪೈಕಿ 24 ಆಗಮನ ಮತ್ತು 25 ನಿರ್ಗಮನ ವಿಮಾನಗಳಲ್ಲಿ ಇಷ್ಟು ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ. ಇದಕ್ಕೂ ಮೊದಲು 2024ರ ನವೆಂಬರ್ 10ರಂದು 7,637 ಮಂದಿ ಪ್ರಯಾಣ ಮಾಡಿರುವುದು ಇಲ್ಲಿವರೆಗಿನ ಅತ್ಯಧಿಕ ಸಂಖ್ಯೆಯಾಗಿದೆ. ಜನವರಿ 11ರಂದು 7,538 ಮಂದಿ ಪ್ರಯಾಣ ಬೆಳೆಸಿದ್ದರು ಎಂದು ವಿಮಾನ ನಿಲ್ದಾಣದ ವಕ್ತಾರರು ತಿಳಿಸಿದ್ದಾರೆ. ಏರ್ಪೋರ್ಟ್ ಫುಲ್ ಬರ್ಚತ್ತೆ ವಿಷುವಲ್ ಏರ್ಪೋರ್ಟ್